ಯುಎಇನಲ್ಲಿರುವ ಭಾರತೀಯ ಸಮುದಾಯದಲ್ಲಿ ಮತ್ತೊಮ್ಮೆ ಆಘಾತದ ಅಲೆಯನ್ನ ಸೃಷ್ಟಿಸಿದ ಅತುಲ್ಯ ಶೇಖರ್ ಜೀವಂತ್ಯ ತಮಗೆ ನೆನಪಿರಬಹುದು. ಆಕೆಯ ಪತಿ ಸತೀಶ್ ಅನ್ನುವಾತ ಆಕೆಯನ್ನ ಕತ್ತು ಹಿಸುಕಿ ಹೊಟ್ಟೆಗೆ ಒದ್ದು ಮತ್ತು ತಟ್ಟೆಯಿಂದ ತಲೆಗೆ ಹೊಡೆದಿದ್ದು ಇದು ಆಕೆಯ ಸಾವಿಗೆ ಕಾರಣವಾಯಿತು ಎಂದು ಅತುಲ್ಯ ತಂದೆ ತಾಯಿ ಆರೋಪಿಸಿದರು. 2014ರಲ್ಲಿ ಮದುವೆಯ ಸಮಯದಲ್ಲಿ ಬೈಕ್ ಮತ್ತು 43 ಸವರನ್ ಚಿನ್ನವನ್ನು ಕೂಡ ನೀಡಲಾಗಿತ್ತು. ಸಾಕಷ್ಟು ವರದಕ್ಷಿಣೆ ತರದ ಕಾರಣಕ್ಕಾಗಿ ಆಕೆಗೆ ನಿರಂತರವಾಗಿ ಕಿರುಕುಳ ನೀಡಲಾಗ್ತಾ ಇತ್ತು ಎಂದು ಅತುಲ್ಯ ಅವರ ಕುಟುಂಬ ಆರೋಪಿಸಿತ್ತು. ಅತುಲ್ಯ ಶೇಖರ್ ಮೃತಪಟ್ಟ ನಂತರ ಸೋಮವಾರ ಆಕೆಯ ಪತಿಯನ್ನ ಕಂಪನಿ ಕೆಲಸದಿಂದ ವಜಾ ಮಾಡಿದೆ. ನಿರ್ಮಾಣ ಕಂಪನಿಯ ಹಿರಿಯ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿದ್ದರು. ಕಂಪನಿಯಲ್ಲಿ ಸೈಟ್ ಇಂಜಿನಿಯರ್ ಆಗಿದ್ದ ಸತೀಶ್ ಶಿವಶಂಕರ ಪೆಳ್ಳೈ ಅವರು ಪತ್ನಿ ಅತುಲ್ಯ ಶೇಖರ್ ಅವರ ಸಾವಿನ ನಂತರ ಕೆಲಸವನ್ನ ಕಳೆದುಕೊಂಡಿದ್ದಾನೆ. ಕೇರಳದಲ್ಲಿ ಇವನ ವಿರುದ್ಧ ಪ್ರಕರಣ ದಾಖಲಾಗಿರುವ ಮಾಧ್ಯಮ ವರದಿಗಳು ಮತ್ತು ಆನ್ಲೈನ್ನಲ್ಲಿ ಕಾಣಿಸಿಕೊಂಡ ಅವನ ಹಿಂಸಾತ್ಮಕ ಹಾಗೂ ಪೀಡಕ ವರ್ತನೆಯ ವಿಡಿಯೋಗಳ ಸನ್ನಿವೇಶದ ಸಾಕ್ಷ್ಯಗಳ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ವರದಕ್ಷಿಣೆಯ ನಿರಂತರ ಬೇಡಿಕೆಗಳಿಂದಾಗಿ ಆಕೆ ಹಲವು ವರ್ಷಗಳ ಮಾನಸಿಕ ಮತ್ತು ದೈಹಿಕ ದೌರ್ಜನ್ಯವನ್ನು ಸಹಿಸಿಕೊಂಡಿದ್ದು ಅತುಲ್ಯ ಶಾರ್ಜಾದ ರೋಲಾ ಪ್ರದೇಶದ ತಮ್ಮ ಫ್ಲಾಟ್ನಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಕಂಡು ಬಂದಿದ್ರು. 10 ವರ್ಷದ ಮಗಳ ತಾಯಿಯಾದ ಅತುಲ್ಯ ಅವರ ಸಾವು ಯುಎಇನಲ್ಲಿರುವ ಭಾರತೀಯ ಸಮುದಾಯದಲ್ಲಿ ಆತಂಕ ಸೃಷ್ಟಿಸಿತ್ತು.